ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕಿಚನ್. ಮಾತೆರೆ ನಮಸ್ಕಾರ. ಇನಿ ನಮ್ಮ ಮನ್ಪುಗ ಸೋಯ ಚಿಲ್ಲಿ ನೆಕ್ ಬೋಡ್ತೀನಿ. ಇಂಗ್ರೀಡಿಯೆಂಟ್ಸ್: ಸೋಯಾ ಒಂತೆಂದು ಬೆಚ್ಚ ನೀರು ಪಾಡ್ದು ದೀವೋಡು ಅಂತ ಬರ್ತು ಒಂಜಿ 2 ನಿಮಿಷ ಆಯ್ತು. ಸೋಯಾ ಬಕ್ಕೊಂಜಿ 2 ಟೊಮೆಟೊ, 2 ನೀರುಳ್ಳಿ, ಒಂತೆ ಬೆಳ್ಳುಳ್ಳಿದ ಚೋಲ್ದೆತ್ತದು ಭಾಗ ಮೂರುಡು ಬಕ್ಕೊಂಜಿ ಮೂಜಿ ಕಾಯಿ ಮುಂಚಿ, ಒಂದುಂಡು ಶುಂಠಿ ಲೆಲ್ಯ ಮೂರುಡು ಬಕ್ಕೊಂತೆ ಕೊತ್ತಂಬರಿ ಸೊಪ್ಪು ಬಕ್ಕ ಮ್ಯಾಗ್ನೇಷನ್ ಅಂತಾರೆ. ಕಾರ್ನ್ಫ್ಲವರ್ ಬಕ್ಕ ಮೊಸರು, ರೆಡ್ ಚಿಲ್ಲಿ ಬಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಾಸ್, ಸೋಯಾ ಸಾಸ್ ಇದೆ ಮನ್ಪುನ ವಿಧಾನ. ಬೆಚ್ಚ ನೀರು ಪಾಡು ನೀನು ಗಟ್ಟಿ ಕುಂಟೋಡು ಉಂಟು ಒಂದು ಬಾಜಿನ ಶಿಫ್ಟ್ ಮಾಡ್ಕೊಂಡು ಸರಿ ಪುಂಟೋಡು ನಮ್ಮ ಮತ್ತೆ ರೆಡ್ ಚಿಲ್ಲಿ 2 ಸ್ಪೂನು, ಕಾರ್ನ್ಫ್ಲವರ್ 1 ಸ್ಪೂನ್ ದಾತು, 1 ಸ್ಪೂನ್ ದಾತು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ದಾತು, 3/4 ಕಪ್ಪು ಮೊಸರು, ರುಚಿಗೆ ತಕ್ಕಾತು ಉಪ್ಪು ಮತ್ತೆ ಮಿಕ್ಸ್ ಮಾಡ್ತದೆ ನಾನು ಪೂರ. ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡ್ತಾರೆ ದೀಕ. ಮತ್ತೆ ಒಂದು ಕಡಾಯಿ ದೀಕ, ಕಡಾಯಿಗೆ ಎಣ್ಣೆ ಬಡ್ಗ ಮತ್ತೆ ಮ್ಯಾರಿನೇಷನ್ ಆಯ್ನ ಸೋಯಾನ ನೆಕ್ ಪಾಡ್ಗ ಫ್ರೈ ಮಾಡ್ತಾರೆ. ಮತ್ತೆ ಸರಿ ಮಿಕ್ಸ್ ಮಾಡ್ತದ ಸರಿ ಫ್ರೈ ಆವಡೊಂದು ಮತ್ತೆ ಈತ ಫ್ರೈ ಆವಡು ಮತ್ತೆ ಬೇತೆ ಬಾಜನಗೂ ನಾವು ಪಾಡ್ಬೇಕು. ಮತ್ತೆ ಅವೇ ಕಡೆಗೆ ಒಂದು ಎಣ್ಣೆ ಮಾಡ್ಗ, ಬೆಳ್ಳುಳ್ಳಿ ಪಾಡ್ಗ, ಕಾಯಿ ಮುಂಚಿ ಪಾಡ್ಗ, ಮಂಚಿನ ಶುಂಠಿಲ ಪಾಡ್ಗ ಇಲ್ಲ ಕಟ್ಟು ಮಂಚಿನ ಸೋಪು ಮಿಕ್ಸ್ ಮಾಡ್ಬೇಕ. ಮತ್ತೆ ನೀರುಳ್ಳಿ ಪಾಡ್ಗ, ಮತ್ತೆ ಟೊಮೆಟೊ ಪಾಡ್ಗ, ರುಚಿಗೆ ತಕ್ಕ ಉಪ್ಪು ಪಾಡ್ಗ. ನಮ್ಮ ಐದು ಪಾಡ್ಗ ನೀವು ಕೊಂತ ಪಾಡ್ದು ಒಂಚೂರು ಸಕ್ಕರೆ ಕಾಯಿಸ್ಕೊಂಡಾಗ ಬೋರ್ಡ್ನ ಪಡ್ದು ಇದನ್ನು ಕೊಡ್ತೀವಿ ಸ್ಕಿಪ್ ಮಾಡ್ತಲೆ ಸರಿ ಮಿಕ್ಸ್ ಮಾಡ್ತದ. ಮತ್ತು ಕಾಯಿಸ್ಕೊಂಡಾಗ ರೆಡ್ ಚಿಲ್ಲಿ ಪಾಡ್ಗ ಮತ್ತೆ ಸರಿ ಮಿಕ್ಸ್ ಮಾಡ್ತದೆ. ಸಾಸ್ ಪಾಡ್ಗ ಒಂತೆ 1 ಸ್ಪೂನ್ ಹಾಕಿ ಟೊಮೆಟೊ ಸಾಸ್ ಪಾಡ್ಗ 1 ಸ್ಪೂನ್ ಹಾಕಿ ಒಂತೆ ಜಾಸ್ತಿ ಮಾಡೋದಲ್ಲ, ಒಂದು ಟೇಸ್ಟ್ ಬರ್ತದೆ. ಸರಿ ಮಿಕ್ಸ್ ಮಾಡ್ತದೆ. ಇನ್ನೇಟು ಮಿಕ್ಸ್ ಮಾಡ್ತೀವಿ ನೀರೆಲ್ಲ ಪಾಡ್ಗ ಕಾರ್ನ್ಫ್ಲವರ್ ಮತ್ತೆ ಸರಿ ಮಿಕ್ಸ್ ಮಾಡ್ತದೆ. ಮತ್ತೆ ನೇನು ಪಾಡ್ಗ ಫ್ರೈ ಮಾಡ್ತೀವಿ ನಾನು ಸೋಯಾನು ಕೊತ್ತಂಬರಿ ಸೊಪ್ಪು ಪಾಡ್ಗ ಇದನ್ನು ರೆಡಿ ಆಗಿ ಓಕೆ ಫ್ರೆಂಡ್ಸ್, ಇತ್ತ ರೆಡಿ ಆಂಡು ಸೋಯಾ ಚಿಲ್ಲಿ ಮಸ್ತ್ ಟೇಸ್ಟಿ ಅದು ಉಪ್ಪುಡು ಮಸ್ತ್ ಟೇಸ್ಟಿ ಅದು ಒಂಜಿ ಸಾರ್ಲ ಒಂಜಿ ಬೇಳೆ ಸಾರ್ಲ ಈ ಸೋಯಾ ಚಿಲ್ಲಿಲ್ಲ ಒಣಸ ಮಾಡಿ ಸೂಪರ್ ಆಗಿ ಬರ್ಬೋದು. ನಿಖಲ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಖಲ ಇಷ್ಟ ಅಲ್ಲ ಲೈಕ್ ಮಾಡ್ಲಿ, ಶೇರ್ ಮಾಡ್ಲಿ, ಕಮೆಂಟ್ ಮಾಡ್ಲಿ, ಬೊಕ್ಕ ಸಬ್ಸ್ಕ್ರೈಬ್ ಮಾಡ್ಲಿ. ನನ್ನದೊಂದು 2 ರೆಸಿಪಿ ಬರ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.